ಪರಶುರಾಮ ಥೀಮ್ ಪಾರ್ಕಿನಲ್ಲಿ ಹಿಂದುತ್ವಕ್ಕೆ ಧಕ್ಕೆ ಆಗ್ಬಿಟ್ಟಿದೆ. ಪರಶುರಾಮ ಥೀಮ್ ಪಾರ್ಕಿನ ವಿಗ್ರಹ ಹೆಂಗಾಗ್ಬಿಟ್ಟಿದೆ ನೋಡಿ, ಪರಶುರಾಮನಿಂದ ಭಾವನೆಗಳ ಧಕ್ಕೆ ಆಯಿತು ಅಂತೆಲ್ಲ ಭಾಷಣ ಮಾಡ್ತಾರೆ. ನಾನು ಸುಧೀರಣ್ಣ ಇಲ್ಲೇ ಇದ್ದಾರೆ, ಬಹುಶಃ ಮೊದಲ ಸಭೆಯಲ್ಲಿ ಬೈಲೂರಿನಾದಾಗ ಹೇಳಿದ್ದೆ, ಪರಶುರಾಮ ಥೀಮ್ ಪಾರ್ಕ್ ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲ. ಪರಶುರಾಮ ಥೀಮ್ ಪಾರ್ಕ್ ಅದೊಂದು ಥೀಮ್ ಪಾರ್ಕ್. ಪರಶುರಾಮನ ಹತ್ರ ಹೋಗಿ ಪಾದರಕ್ಷೆ ಹಾಕೊಂಡು ಹೋಗ್ಬೋದು. ಅಲ್ಲಿ ತೆಂಗಿನಕಾಯಿ ಹೊಡಿಲಿಕ್ಕಿಲ್ಲ, ಅಲ್ಲಿ ಊದುಬತ್ತಿ ಹಚ್ಚಲಿಕ್ಕಿಲ್ಲ, ಅಲ್ಲಿ ಮಂಗಳಾರತಿ ಮಾಡ್ಲಿಕ್ಕಿಲ್ಲ. ಅದೊಂದು ಪ್ರವಾಸೋದ್ಯಮ ಸ್ಥಳ ಅಂತೇಳಿ ಮೊದಲ ದಿನನೇ ಹೇಳಿದ್ದೆ ನಾನು. ಕೆಲವರಿಗೆ ಈಗ ಹಿಂದುತ್ವ ಶುರು ಆಗ್ಬಿಟ್ಟಿದೆ, ಅದಕ್ಕೇನೋ ಧಕ್ಕೆ ಆಗ್ಬಿಟ್ಟಿದೆ ಅಂತ. ಆ ಎಲ್ಲ ಧಕ್ಕೆ ಮಾಡೋರು ಕೆಳಗಡೆ ಭಜನಾ ಮಂದಿರಕ್ಕೆ ಒಂದಿನೂ ಭೇಟಿ ಕೊಡ್ಲಿಲ್ಲ. ಧಾರ್ಮಿಕತೆ ಕೇಂದ್ರಗಳು ಕೆಳಗಡೆ ಒಂದು ಭಜನಾ ಮಂದಿರ ಮಾಡಿದವೆ, ₹1 ಉಂಡಿಗೆ ದುಡ್ಡು ಹಾಕಲಿಲ್ಲ ಅವ್ರು ಯಾರು ಕೂಡ. ಅಲ್ಲಿ ಪರಶುರಾಮನ ವಿಗ್ರಹದ ಬಗ್ಗೆ ಮಾತಾಡ್ತಾರೆ. ನಾವು ಹೇಳಿದ್ವಿ, ಇದಕ್ಕೊಂದು ಧಾರ್ಮಿಕತೆಯ ಸ್ಪರ್ಶ ಬರಬೇಕು ಅಂದ್ರೆ ಭಜನಾ ಕೇಂದ್ರ ಮತ್ತು ಪರಶುರಾಮ ಉದ್ಘಾಟನೆ. ಇಲ್ಲಿ ಕೂತಿರೋಂಥವ್ರಿಗೆ ನೆನಪು ಮಾಡ್ತೇನೆ ಅಷ್ಟೇ. ನಾವು 3 ದಿನದ ಕಾರ್ಯಕ್ರಮ ಮಾಡಿದ್ದು. ಮೊದಲನೇ ದಿನ ಏನ್ ಮಾಡಿದ್ವಿ? ಪರಶುರಾಮನ ವಿಗ್ರಹದ ಉದ್ಘಾಟನೆ ನಡೀತು, ಹೌದಾ? 2ನೇ ದಿನ ಏನಾಗಿದ್ದು? ಭಜನಾ ಮಂದಿರದ ಉದ್ಘಾಟನೆ. ಇಡೀ ಬೈಲೂರಿನಲ್ಲಿ ಭಜನಾ ತಂಡಗಳ ಮೆರವಣಿಗೆ ಮಾಡಿದ್ವಿ. ಎರಡನ್ನು ಮಿಕ್ಸಪ್ ಮಾಡಲಿಲ್ಲ. ಅದು ಬೇರೆ ಇದು ಬೇರೆ. ಧಾರ್ಮಿಕತೆಯ ಸ್ಪರ್ಶ ಬೇರೆ, ಥೀಮ್ ಪಾರ್ಕಿನ ಸ್ಪರ್ಶತೆ ಬೇರೆ. ಅದು ಬೇರೆ ಉದ್ಘಾಟನೆ ಮಾಡಿದ್ವಿ, ಇದನ್ನ ಬೇರೆ ಉದ್ಘಾಟನೆ ಮಾಡಿದ್ವಿ. 3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೈಲೂರು ಮೈದಾನದಲ್ಲಿ ಮಾಡಿದ್ದು. ಇದು ಯಾವುದನ್ನು ಕೂಡ ಅರ್ಥ ಆಗದಲ್ಲೇ ಇರುವಂತ, ತುಳುನಲ್ಲಿ ಹೇಳ್ತಾರಲ್ಲ ಅರೆಮರಲೇರು ಅಂತ ಕೆಲವರು ಇರ್ತಾರೆ. ಆ ಅರೆಮರಲರಿಗೆ ಅಂತ ಹೇಳೋದು ನಾವು. ಇದು ಯಾವುದು ಅರ್ಥ ಆಗುದಿಲ್ಲ, ಇದಕ್ಕೇನು ಇದೇನು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಇದೆಲ್ಲದನ್ನೂ ಕೂಡ ಗೊತ್ತಿಲ್ಲದೆ ಕೆಲವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ವಿವಾದಗಳು. ಇದು ಆರಂಭದಲ್ಲಿ ಹೇಳಿದ್ದು ಇದು ಸಿಮೆಂಟು, ಅದಾದ ನಂತರ ಇದು POP, ಅದಾದ ನಂತರ ಇದು ಪ್ಲಾಸ್ಟಿಕ್, ಈಗ ಅದು ಫೈಬರು. ನಮ್ಮವರು ಸುತ್ತಿಗೆಯಲ್ಲಿ ಹೊಡೆದ ನಂತರ ತಿರ್ತದ ಸರಿ ಉಂಡು, ಮಿತ್ತದ ಸರೀಚಿ. ಅಕಸ್ಮಾತ್ ಅವನು ವಿಗ್ರಹಗಾರ ಮೇಲ್ಗಡೆ ತಗೊಂಡು ಹೋಗಿದ್ರೆ, ಮೇಲ್ಗಡೆ ಬಿಟ್ಟು ಕೆಳಗಡೆ ತಗೊಂಡು ಹೋಗಿದ್ರೆ ತಿರ್ತದ ಒಡೆಗೊಂಡು ಅವು ಸರೀಚಿ ಅಂತ ಹೇಳೋರು. ಅಂದ್ರೆ ದಿನಕ್ಕೊಂದು ಕಟ್ಟುಕತೆಗಳನ್ನ ಕಟ್ತಾ ಜನರನ್ನ ನಂಬಿಸುವಂತ ಪ್ರಯತ್ನವನ್ನ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ.